ಒಂದು ಕಾಲದಲ್ಲಿ ಬಟ್ಟೆ ಧರಿಸಲು ಅಸಾಧ್ಯದ ಸ್ಥಿತಿ ಇತ್ತು. ಒಂದೇ ಬಟ್ಟೆಯನ್ನ ಒಗೆದು ಒಣಗಿಸಿ ಅದನ್ನೇ ಧರಿಸುತ್ತಿದ್ದೆವು. ಇದೀಗ ಬಟ್ಟೆಗಾಗಿ ಜಗಳ ಮಾಡುತ್ತಿದ್ದೇವೆ. ಕಲಿತು ಸಾಧನೆ ಮಾಡಬೇಕಾಗಿದ್ದು ಉದ್ಯೋಗ ದೊರಕಿಸಿಕೊಳ್ಳಲು ಹಿಂದೂ ದೇವರು ಬರಲ್ಲ, ಮುಸ್ಲಿಂ ದೇವರು ಬರಲ್ಲ. ನಾವೇ ಕಲಿತು ಉದ್ಯೋಗ ದಕ್ಕಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ ಕಾಪು ಶಾಸಕ ಲಾಲಾಜಿ ಮೆಂಟನ್ ಹೇಳಿದರು. ಅವರು ಪಡುಬಿದ್ರಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ವಿವಿಧ ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಾಲೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಮಾನರು, ಎಲ್ಲರಿಗೂ ವಿದ್ಯಾರ್ಜನೆಗೆ ಸಮಾನ ಅವಕಾಶವಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಧರಿಸುವ ಬಟ್ಟೆಯಲ್ಲಿ ಅವರ ಜಾತಿ ಧರ್ಮವನ್ನ ಗುರುತಿಸುವಂತದ್ದು ಉತ್ತಮ ಬೆಳವಣಿಗೆಯಲ್ಲ. ಮಕ್ಕಳಿಗೆ ಹಿರಿಯರ ಉತ್ತಮ ಮಾರ್ಗದರ್ಶನದ ಅಗತ್ಯವಿದೆ. ಮಕ್ಕಳಲ್ಲಿ ಕೊಂಚ ಗೊಂದಲವಿದೆ. ಒಂದೆರಡು ದಿನಗಳಲ್ಲಿ ಪರಿಹಾರ ಕಾಣಬಹುದು. ಕಾಪು ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. ಬೇರೆ ಕಡೆ ಉಂಟಾದ ಪ್ರಮಾದದಿಂದಾಗಿ ನಮ್ಮ ಕಾಲೇಜಿಗೂ ರಜೆ ಸಾರಲಾಗಿದೆ ಎಂದು ಹೇಳಿದರು. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಬಹುಶಃ ನಮ್ಮ ಕಾಪು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಗೊಂದಲ ಆಗಿಲ್ಲ. ಇವತ್ತು ಶಾಲು ಹಾಕೋ ಬಗ್ಗೆ ಮಕ್ಕಳಲ್ಲಿ ಸ್ವಲ್ಪ ಒಂದು ಗೊಂದಲ ಇದೆ. ಬಹುಶಃ ಸೋಮವಾರದವರೆಗೆ ಇತ್ಯರ್ಥ ಆಗ್ಬೋದು. ಹಿರಿಯರು ಸ್ವಲ್ಪ ಮಾರ್ಗದರ್ಶನ ಮಾಡಬೇಕು. ನಾವು ಯಾರು ಕೂಡ ನೀವು ಯಾಕೆ ಅದು ಒಳ್ಳೆಯದಂದರೆ ಯಾವ ಶಾಲಾ ಕಾಲೇಜುಗಳು ಕೂಡ ವೇದಿಕೆಯಲ್ಲಿ ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಹುಡುಗರಾಗಲಿ ಯಾರು ಮುಸ್ಲಿಮ್ ಹಿಂದೂ ಅಂತೇಳಿ ಯಾರು ಪ್ರತ್ಯೇಕಿಸಿ ನಾವು ಕೂತ್ಕೊಳಿಸಿದ್ರು. ಪಾಠ ಎಲ್ರಿಗೂ ಒಂದೇ ರೀತಿ ಮಾಡ್ತಾರೆ. ಯೂನಿಫಾರ್ಮಲ್ಲಿ ಯಾವ ಮಕ್ಕಳು ಅಂತ ಕೂಡ ಗೊತ್ತಾಗೋದು. ಅಂದರೆ ನಾವೇ ಅದನ್ನು ಗುರುತಿಸಿಕೊಂಡು ನಾವೇ ಸ್ವಲ್ಪ ಸಮಸ್ಯೆ ಮಾಡಬಾರ್ದು ಅಂತ ನಮ್ಮೊಂದು ವಿನಂತಿ ಇದೆ. ನಾನೊಬ್ಬ ಶಾಸಕನಾಗಿ ನನ್ನ ಕ್ಷೇತ್ರದಲ್ಲಿ ಆ ಥರ ಗೊಂದಲ ಆಗಿಲ್ಲ. ಆದರೆ ಬೇರೆ ಕಡೆ ಗೊಂದಲದಿಂದ ನಮ್ಮ ಮಕ್ಕಳಿಗೆ ಕೂಡ ರಜೆ ಕೊಟ್ಟಿದ್ದಾರೆ. ಸೋಮವಾರದವರೆಗೆ ಇತ್ಯರ್ಥ ಆಗ್ಬೋದು. ಹಾಗಾಗಿ ಅದಕ್ಕೆ ನೀವು ಕೂಡ ಸ್ವಲ್ಪ ಹಿರಿಯರಿದ್ದೀರಿ, ನಾನು ಸ್ವಲ್ಪ ಅವರಿಗೆ ಮಾರ್ಗದರ್ಶನ ಮಾಡ್ಬೋದು. ಶಾಲಾ ಕಾಲೇಜುಗಳಲ್ಲಿ ಇಂಥ ಯಾವುದೇ ಮಕ್ಕಳ ಯಾಕಂದರೆ ಮತ್ತೆ ಮಾರ್ಚ್ 28ಗೆ ಎಕ್ಸಾಮ್ ಇದೆ. ಇವತ್ತು ನಾನು ವಾಟ್ಸಪ್ಪಲ್ಲಿ ನೋಡಿದೆ. ನಾಳೆ ನಿಮ್ಮ ಉದ್ಯೋಗ ಹುಡುಕಲಿಕ್ಕೆ ಯಾವುದೇ ಹಿಂದೂ ದೇವರು ಬರುವುದಿಲ್ಲ, ಮುಸ್ಲಿಂ ದೇವರು ಬರುವುದಿಲ್ಲ. ನಾಳೆ ನಾವೇ ಪರಿಶ್ರಮ ಪಟ್ಟು ನಾವೇ ಪಾಸ್ ಆದರೆ ಮಾತ್ರ ನಮಗೆ ಉದ್ಯೋಗ ಸಿಗ್ತದೆ. ಹಾಗಾಗಿ ಪರೀಕ್ಷೆಗೆ ಯಾರು ತೊಂದರೆ ಮಾಡ್ಕೊಳ್ಬೇಡಿ ಅಂತ ವಿನಂತಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಶಾಲೆ ಕಳಿಸಿದ್ರು ನಮ್ಮ ಮಕ್ಕಳು ನಮಗಿಂತ ಸ್ವಲ್ಪ ಆಗ ನಮ್ಮ ಕಾಲದಲ್ಲಿ ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇರಲಿಲ್ಲ. ಈಗ ಎಲ್ಲವೂ ಇದೆ. ಎಲ್ಲವಿದ್ದಾಗ ಹಿಂದೆ ಇವತ್ತು ವಾಟ್ಸಪ್ಪಲ್ಲಿ ನೋಡಿಬೇಕಾಗಿ ಹಿಂದೆ ಬಟ್ಟೆ ಬರಿಗೆ ಕಷ್ಟ ಇತ್ತು. ಬಟ್ಟೆ ಉಡದೆ ಒಂದೇ ಬಟ್ಟೆಯನ್ನು ಹಾಕ್ಕೊಂಡು 4 ದಿವಸ ಆದರೂ ಹೋಗ್ತಾಯಿದ್ರು ಮಕ್ಕಳು. ಇವತ್ತು ಬಟ್ಟೆ ಬರೆ ಇದೆ, ಅದೇ ಒಂದು ವಿವಾದ ಆಗಿ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೇ ಸ್ವಲ್ಪ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕಂತ ನಮ್ಮ ವಿನಂತಿ ಇದೆ. ಎಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ನಿಭಾಯಿಸಿದ್ದೇವೆ.